ಕೊರೋನಾ ಸೋಂಕಿನ ಮಧ್ಯೆ ಕಡಬದಲ್ಲಿ ಇಂದು ವರುಣನ ಆರ್ಭಟವು ಶುರುವಾಗಿದೆ. ಇಂದಿನಿಂದ 2 ವಾರಗಳ ಕಾಲ ಲಾಕ್ಡೌನ್ ಇರಲಿದ್ದು, ಇಂದು ಅಗತ್ಯ ವಸ್ತುಗಳ ಖರೀದಿಗೆ ಜನ ಮುಗಿಬಿದ್ದ ದೃಶ್ಯ ಕಂಡುಬಂತು. ಪೇಟೆಯ ಕೆಲ ಅಂಗಡಿಗಳಲ್ಲಿ ಮುಂಚಾನೆಯೇ ಗುಂಪುಗೂಡಿ ಖರೀದಿಯಲ್ಲಿ ನಿರತರಾಗಿದ್ದದನ್ನು ಮನಗಂಡು ಗರಂ ಆದ ಎಸ್ಐ ರುಕ್ಮಾ ನಾಯ್ಕ್ ಅವರು ಗುಂಪುಗೂಡಿದವರನ್ನ ಚದುರಿಸಲು ಲಾಠಿ ಬೀಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ಮನವರಿಕೆ ಮಾಡಿದ್ರು. ಇನ್ನು ಗ್ರಾಹಕರಿಗೆ ಮುಂಜಾಗ್ರತಾ ಕ್ರಮ ತಿಳಿಸದೆ ವ್ಯಾಪಾರದಲ್ಲಿ ಮುಳುಗಿದ್ದ ಅಂಗಡಿ ಮಾಲಕರಿಗೆ ಖಡಕ್ ವಾರ್ನಿಂಗ್ ನೀಡಿದ ಎಸ್ಐ ಅವರು ಗ್ರಾಹಕರಿಗೆ ವ್ಯವಸ್ಥಿತವಾಗಿ ದಿನಸಿ ನೀಡಲು ಆಗುವುದಿಲ್ಲವಾದರೆ ಅಂಗಡಿ ಬಂದ್ ಮಾಡಿ ಎಂದು ಎಚ್ಚರಿಸಿದ್ದಾರೆ. ದಿವಾಕರ್ ಎಂ, ವಿ4 ನ್ಯೂಸ್, ಕಡಪ.